ಮಂಗಳೂರಿನ ಅಳಕೆ ಸಮೀಪದಲ್ಲಿರುವ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯಲ್ಲಿ ರೆಡ್ಮಿ ಬ್ರ್ಯಾಂಡ್ ಫೋನ್ಗಳು ಮಾರುಕಟ್ಟೆಗೆ ಬಿಡುಗಡೆಗೊಂಡಿತು. ಮಂಗಳೂರಿನ ಪ್ಲಾನೆಟ್ ಜಿ ದಿ ಮೊಬೈಲ್ ಗ್ಯಾಲರಿಯಲ್ಲಿ ವಿವಿಧ ಕಂಪನಿಗಳ ಮೊಬೈಲ್ಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಇದೀಗ ಹೊಸ ರೆಡ್ಮಿ ಬ್ರ್ಯಾಂಡ್ ಫೋನ್ಗಳನ್ನು ಗ್ರಾಹಕರಿಗೆ ಪರಿಚಯಿಸಲಾಗುತ್ತಿದೆ. ಇನ್ನು ರೆಡ್ಮಿ ಬ್ರ್ಯಾಂಡ್ ಫೋನ್ಗಳನ್ನು ಸಿಂಡಿಕೇಟ್ ಬ್ಯಾಂಕ್ನ ಡಿಜಿಎಂ ಸೀತಾರಾಮ್ ಸೋಮಯಾಚಿ, ಸಿಂಡಿಕೇಟ್ ಬ್ಯಾಂಕ್ನ ಎಜಿಎಂ ಎನ್ ಜೋಸೆಫ್ ಹಾಗೂ ಬಿಜೆಪಿ ಮಂಗಳೂರು ನಗರ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಡಿ ವೇದವ್ಯಾಸ್ ಕಾಮತ್ ಅವರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ್ರು. ರೆಡ್ಮಿ ಬ್ರ್ಯಾಂಡ್ ಫೋನ್ಗಳ ಬಗ್ಗೆ ಪ್ಲಾನೆಟ್ ಜಿ ಸೇಲ್ಸ್ ಮ್ಯಾನೇಜರ್ ಮದನ್ ಮಾಹಿತಿ ನೀಡಿದರು. ಮಂಗಳೂರಲ್ಲಿ ಝರಾಮಿ ಅವರದ್ದು MI Note 5 ಮತ್ತು Note 5 4GB ಮತ್ತು Note 5 3GB ರ್ಯಾಮ್ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ 5.99 ಇಂಚಸ್ ಲೈಕ್ 6 ಇಂಚಸ್ ಅಷ್ಟು ನಿಮಗೆ ಫ್ಯಾಬ್ಲೆಟ್ ಸೀರೀಸ್ ಆಗಿ ಬರುತ್ತೆ ಫೋನ್. ಪ್ಲಸ್ ಇದರಿಂದ ಇನ್ಫಿನಿಟ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಏನಂದರೆ ಫುಲ್ ಡಿಸ್ಪ್ಲೇನೇ ಬರುತ್ತೆ ನಿಮಗೆ ಫೋನಲ್ಲಿ. ಲೈಕ್ ನೀವು ಇಮೇಜಸ್ ವ್ಯೂ ಮಾಡುವಾಗ, ವೀಡಿಯೋಸ್ ನೋಡುವಾಗ, ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಚೆಕ್ ಮಾಡುವಾಗೆಲ್ಲ ನಿಮಗೆ ಲೈಕ್ ಹ್ಯಾಸ್ ಟಿವಿಯಲ್ಲಿ ಹೇಗೆ ನೋಡ್ತೀರಾ ಆ ಟೈಪಲ್ಲಿ ನಿಮಗೆ UVT ಬರುತ್ತೆ. ಪ್ಲಸ್ ಇದರಲ್ಲಿ ವೇರಿಯೇಷನ್ ಏನಿದೆ, ಫ್ರಂಟ್ ಕ್ಯಾಮ್ರಾ ನಿಮಗೆ 12 ಮೆಗಾಪಿಕ್ಸೆಲ್ ಕೊಟ್ಟಿದ್ದಾರೆ. ಲೈಕ್ ನಿಮಗೆ ಫ್ರಂಟ್ ಸೆಲ್ಫೀಸ್ ತೆಗೆದು ತುಂಬ ಜನ ಹೇಳ್ತಾರೆ ಈಗ ಪಾರ್ಟೀಸ್ ಸೆಲ್ಫೀಸ್ ತೆಗೆಯೋದು. ಸೆಲ್ಫೀಸ್ಗೆ ದಿ ಬೆಸ್ಟ್ ಕ್ಯಾಮ್ರಾ ಅಂತ ಹೇಳ್ಬೋದು. ಕ್ಯಾಮ್ರಾ ಕ್ಲಾರಿಟಿಗಳು ತುಂಬ ಒಳ್ಳೆದಿದೆ. ಪ್ಲಸ್ ಇವನ್ ಹೈಯೆಸ್ಟ್ ಈಗ ಇಂಟರ್ನೆಟಲ್ಲಿ ಯೂಸ್ ಮಾಡ್ತಾರೆ ಅಂಥವರಿಗೆ ನಿಮಗೆ 4000 mAh ಬ್ಯಾಟ್ರಿ ಇದೆ. ಲಾಂಗೆಸ್ಟ್ ಬ್ಯಾಟ್ರಿ ಬ್ಯಾಕಪ್ ಕೊಟ್ಟಿರೋ ಕಾರಣ ಮತ್ತು ನಿಮಗೆ ಇಂಟರ್ನೆಟಲ್ಲಿ ಜಾಸ್ತಿ ಯೂಸ್ ಮಾಡುವಂಥ ಆಪ್ಷನ್ಸ್ ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ ಸ್ನ್ಯಾಪ್ಡ್ರ್ಯಾಗನ್ 625 ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡಿದೆ ವಿತ್ ಆಕ್ಟೋ ಕೋರ್. ಲೈಕ್ ಅಪ್ಲಿಕೇಶನ್ಸ್ ಎಲ್ಲ ನಿಮಗೆ ಜಾಸ್ತಿ ಯೂಸ್ ಮಾಡುವಂಥ ಇರ್ತಾರೆ, ಅವರಿಗೆಲ್ಲ ನಿಮಗೆ ಅಪ್ಲಿಕೇಶನ್ ಸ್ಪೀಡ್ ರನ್ ಆಗಬೇಕಂತ ಅಂಥವರಿಗೆಲ್ಲ ದಿ ಬೆಸ್ಟ್ ಆಗಿರುತ್ತೆ. ಈ ವೇಳೆ ಸಂತೋಷ್ ಕುಮಾರ್, ವೇಣುಗೋಪಾಲ್ ಶೆಣೆ, ಸತೀಶ್ ಪ್ರಭು, ಮಾಲಕರಾದ ಕೆ ಗುರುದತ್ ಕಾಮತ್, ಕೆ ರಾಹುಲ್ ಕಾಮತ್, ರೈನ್ಕೋ ಡಿಸ್ಟ್ರಿಬ್ಯೂಟರ್ ಮೆಲ್ವಿನ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರೆಡ್ಮಿ MI X2, ರೆಡ್ಮಿ 4, ರೆಡ್ಮಿ ನೋಟ್ 5, ರೆಡ್ಮಿ ನೋಟ್ 5 Pro ಮೊಬೈಲ್ಗಳು ಮಾರಾಟಕ್ಕೆ ಲಭ್ಯವಿದೆ. ನಾಗೇಶ್ ಕಾವೂರು, V4 News 24/7 ಮಂಗಳೂರು.